ಜೀವ ಇದು ಪಾಯಿಂಟ್ 5 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಸ್ಕಾರ ಫ್ಯಾಮಿಲಿ. ಇವತ್ತೊಂದು ಇವಳು ತುಂಬಾನೇ ಖುಷಿ ಆಗಿದ್ದಾಳೆ. ಸೊ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ಈ ಚಾಲೆಂಜ್ ಸೀರೀಸ್ ಅಲ್ಲಿ ನಾವು ತುಂಬಾನೇ ವಿಧ ನಮೂನಿಯ ಚಾಲೆಂಜ್ ಗಳು ಮಾಡಿದ್ದೇವೆ. ಸೊ ಮೊಟ್ಟ ಮೊದಲನೇದಾಗಿ ನಾವು ಮಾಡ್ತಿದ್ದೇವೆ ಅದೇ ಮ್ಯಾಚ್ ಸ್ಟಿಕ್ ಪಜಲ್ ಚಾಲೆಂಜ್. ಮ್ಯಾಚ್ ಸ್ಟಿಕ್ ಪಜಲ್ ಚಾಲೆಂಜ್ ಮಾಡ್ತಿದ್ದೇವೆ. ಸೊ ಹಾಗಿದ್ದಾಗಿ ಇಲ್ಲಿ ಮ್ಯಾಚ್ ಸ್ಟಿಕ್ ರೆಡಿ ಆಗಿದೆ. ಸೊ ನೋಡೋಣ ಹೇಗಾಗ್ತದೆ ಅಂತೇಳಿ. ಲೂಸರ್ಸ್ ಗೆ ಒಂದು ಸರ್ಪ್ರೈಸ್ ಆದ ಫನ್ ಪನಿಷ್ಮೆಂಟ್ ಕೂಡ ಇದೆ. ಆಕ್ಚುಲಿ ಇವಳಿಗೆ 2 ಪಜಲ್ಸ್ ಇದೆ, ನನಗೆ 2 ಪಜಲ್ಸ್ ಇದೆ. ಸೊ ಎವ್ರಿ ಪಜಲ್ಸ್ ಗೆ 30 ಸೆಕೆಂಡ್ಸ್ ಓನ್ಲಿ. ಸೊ 30 ಸೆಕೆಂಡ್ಸ್ ಒಳಗಡೆ ಆ ಪಜಲ್ ಸಾಲ್ವ್ ಮಾಡಬೇಕು. ಸೊ ಸಾಲ್ವ್ ಮಾಡದಿದ್ರೆ ಫನ್ ಪನಿಷ್ಮೆಂಟ್ ಕಟ್ಟಿಟ್ಟಬಟ್ಟಿ. 30 ಸೆಕೆಂಡ್ ಬೇಕಂತಾನಿಲ್ಲ. ನೋಡೋಣ. ಓವರ್ ಕಾನ್ಫಿಡೆನ್ಸ್. ರೆಡಿ, ಲೆಟ್ಸ್ ಗೋ ಸ್ಟಾರ್ಟ್. ನಿನ್ನ ಎದುರುಗಡೆ ಒಂದು ಡಿಸೈನ್ ಇದೆ. ಇದರಲ್ಲಿ 3 ಸ್ಟಿಕ್ ಅನ್ನು ನೀನು ಮೂವ್ ಮಾಡಿ 3 ಟ್ರಯಾಂಗಲ್ ಮಾಡಬೇಕು. ಓಕೆ ಓಕೆ. ಸೊ ನಿನ್ನ ಟೈಮ್ ಈಗ ಸ್ಟಾರ್ಟ್ ಆಗುತ್ತೆ. ಅದೇ 3 ಸ್ಟಿಕ್ಸ್ ತೆಗಿಬೇಕಾ? ಅಯ್ಯಯ್ಯೋ, ಇದು ಕೇವಲ 10 ಸೆಕೆಂಡ್ ಮಾತ್ರ ಬಾಕಿ. 3 ಸ್ಟಿಕ್ ಅಲ್ಲಿ 3 ಟ್ರಯಾಂಗಲ್ ಆಗ್ಬೇಕು. 5 ಇಲ್ಲ ನಿಲ್ಲಿ. 3 2 1. ಹೀಗೆ ಮಾಡಿಟ್ಟು ಹೀಗೆ. ಇಲ್ಲ ಬಿಡು ಒಮ್ಮೆ ಮುಟ್ಟಿ ಮುಗಿದ್ಮೇಲೆ ಆಯ್ತು. ಸೊ ನಾನು ಆಕ್ಚುಲಿ ಒಂದೇ ಸ್ಟಿಕ್ ಅಲ್ಲಿ ಮಾಡಿದ್ದೆ 4 ಟ್ರಯಾಂಗಲ್. ಬಟ್ ಏನಂತ ಹೇಳಿದ್ರೆ ನಂಗೆ ಟಫ್ ಕೊಟ್ರಲ್ಲ ನಿಮ್ಗೆ. ಇದೆ ನೋಡಿ ಇದರ ಆನ್ಸರ್ ಹೇಗೆ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಇಲ್ಲಿ ಬರುತ್ತೆ. 1 ಮೂವ್ ಆಯ್ತು. ಇಲ್ಲಿಂದ ಇಲ್ಲಿಗೆ ಒಂದು ಮೂವ್ ಆಯ್ತು. 2ನೇ ಮೂವ್ ಇದು ಬಂದ್ಬಿಟ್ಟು ಇಲ್ಲಿ ಬರುತ್ತೆ. 3ನೇ ಮೂವ್ ಇದು ಬಂದ್ಬಿಟ್ಟು ಹೀಗೆ. ಸೊ ಹೀಗೆ ಬರಬೇಕು. ಓಕೆ, ಇದು ನಾನೇ ಮಾಡಿದ್ದು. ನೀನೇ ಮಾಡಿದ್ದು. ಸೆಕೆಂಡ್ ರೌಂಡ್ ಅಲ್ಲಿ ಈಗ ಏನಂತ ಹೇಳಿದ್ರೆ, ಇದರಲ್ಲಿ 4 ಸ್ಟಿಕ್ ಅನ್ನು ಮೂವ್ ಮಾಡಿ 2 ಆರೋ ಮಾಡಬೇಕು. ಓಕೆ, ನಿನ್ನ ಟೈಮ್ ಸ್ಟಾರ್ಟ್ ಆಗುತ್ತೆ ಈಗ. 1 ಸ್ಟಿಕ್ ಮೂವ್ ಆಯ್ತು, 2 ಸ್ಟಿಕ್ ಮೂವ್ ಆಯ್ತು, 3 ಸ್ಟಿಕ್ ಮೂವ್ ಆಯ್ತು, 4 ಸ್ಟಿಕ್ ಮೂವ್ ಆಯ್ತು. ಓಕೆ, ಸೊ ಆನ್ಸರ್ ನೋಡ್ರಿ ಅಂತೇಳಿ. ಎಸ್, ವೆರಿ ಗುಡ್. ಇದು ಆನ್ಸರ್ ಕರೆಕ್ಟ್. ಓಕೆ, ಸೊ 1 ಪಾಯಿಂಟ್ ನಂಗೆ ಸಿಕ್ತು. 1 ಪಾಯಿಂಟ್ ಈಗ ನನಗೆ ಯಾರು ಕೊಟ್ಟಿದ್ದಾರೆ? 2. ಇವರಿಗೆ ವಿನ್ ಆಗ್ಬೇಕು ಅಂತ ಹೇಳಿದ್ರೆ 2 ಪಾಯಿಂಟ್ ಬೇಕು. ಈ ಕಡೆ ಬನ್ನಿ. ಇದರಲ್ಲಿ 2 ಸ್ಟಿಕ್ ತೆಗೆದು 2 ಸ್ಕ್ವೇರ್ ಮಾಡಬೇಕು. ಸೊ ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಇದೆಲ್ಲ ಯಾವ ನಮ್ಗೆ ಇದರಲ್ಲಿ ಎಂತ ಇದು ಲೆಫ್ಟ್ ಹ್ಯಾಂಡ್ ಇದು ಆಟ ನನಗೆ 2 ತೆಗೆದು 2 ಸ್ಕ್ವೇರ್ ಮಾಡ್ಬೇಕಲ್ವಾ? 1 2 ಸ್ಕ್ವೇರ್ ಆಯ್ತು. ಓಕೆ, ಈಗ ಇನ್ನೊಂದು ಮಾಡ್ತೀನಿ ನೋಡೋಣ. ಈಗ 3 ಮ್ಯಾಚ್ ಸ್ಟಿಕ್ ಅನ್ನ ತೆಗೆದು 5 ಟ್ರಯಾಂಗಲ್ ಮಾಡಬೇಕು. ಸೊ ಯೋರ್ ಟೈಮ್ ಸ್ಟಾರ್ಟ್ ನೌ. ಎಷ್ಟು ಜೋರಾಗಿ ಗೊತ್ತುಂಟಾ? ಎಷ್ಟು ಸ್ಟಿಕ್ ತೆಗ್ದ್ರಿ? 4 ಸ್ಟಿಕ್ ತೆಗ್ದ್ರಿ. ಸುಮ್ನೆ ಮೋಸ ಮಾಡಬೇಡಿ ಜೀವ. ಡ್ರಾ ಮಾಡ್ಕೊಳ್ಳಿ. ಸೊ ಸರಿ ಮಾಡೋದು. 3 ಸ್ಟಿಕ್ ಅನ್ನ ತೆಗೆದು ಎಷ್ಟು 3 ಟ್ರಯಾಂಗಲ್ ಮಾಡಬೇಕು. ಹೇಗಂತ ಹೇಳಿ, ಸರಿ 5 ಟ್ರಯಾಂಗಲ್ ಮಾಡಬೇಕು. ಹೇಗಂತ ಹೇಳಿದ್ರೆ ಆನ್ಸರ್ ಗೊತ್ತುಂಟು. ಹೀಗೆ ತೆಗೆದ್ನಾ 3 ಆಯ್ತಾ? ಈಗ ಆಯ್ತಲ್ಲ. ಇದರಲ್ಲಿ 5 ಟ್ರಯಾಂಗಲ್ ಉಂಟು. ಇದೊಂದು ಟ್ರಯಾಂಗಲ್. 1 2 3 4 5. ಪರವಾಗಿಲ್ಲ. ಸೊ ಅದರಿಂದ ಇದು ಸಮಬಲ ಆಯ್ತು. ಇಲ್ಲಿ 1-1 ಸೋಲೋ ಅಷ್ಟೇ. ಸೊ ಯಾರಿಗೂ ಇಲ್ಲಿ ಫನ್ ಪನಿಷ್ಮೆಂಟ್ ಸಿಕ್ಕಿಲ್ಲ. ಸ್ವಲ್ಪದಲ್ಲಿ ಮಿಸ್ ಆಯ್ತು. ನಾವು ಬಿಟ್ಟುಕೊಡಲ್ಲ, ಸೋಲೋ ಮಾತೇ ಇಲ್ಲ. ಓಕೆ, ಇದಾಗಿತ್ತು ಮೊದಲನೇ ರೌಂಡಿಗೆ. ಸೆಕೆಂಡ್ ರೌಂಡ್ ಬಂದುಬಿಟ್ಟು ಬಲೂನ್ ಪಾಪ್ ಮಾಡಲಿಕ್ಕೆ. ಬಲೂನ್ ಹೊಡಿಲಿಕ್ಕಿದೆ. ಸೊ ಬಲೂನ್ ಹೊಡಿಯುವಾಗ ಅದರೊಳಗಡೆ ಒಂದೊಂದು ಕ್ವಶನ್ ಇದೆ. ಸೊ ಅವಳದು 3 ಕ್ವಶನ್ ಇದೆ, ನಂದು 3 ಕ್ವಶನ್ ಇದೆ. ಆ 3 ಕ್ವಶನ್ ನಮ್ಮದು ರಿಲೇಟೆಡ್ ಆಗಿ, ನಮ್ಮ ಕಪಲ್ ರಿಲೇಟೆಡ್ ಆಗಿ ಅಥವಾ ಜನರಲ್ ಆಗಿ. ಸೊ ಯಾರ ರಾಂಗ್ ಆನ್ಸರ್ ಜಾಸ್ತಿ ಇರ್ತದ ಸೊ ಅವರಿಗೆ ಇಲ್ಲಿ ಫನ್ ಪನಿಷ್ಮೆಂಟ್ ಸಿಗ್ತದೆ. ಓಕೆ, ರೆಡಿ? ಐ ಆಮ್ ರೆಡಿ.
ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಗಿಲ್ಲ, 5 ಸೆಕೆಂಡಲ್ಲಿ ಆನ್ಸರ್ ಹೇಳಬೇಕು. ಓಕೆ, ಸೊ ನಿಮ್ಮ ಮತ್ತೆ ನಮ್ಮ ಬಲೂನಿಗೆ ಬರ್ತದೆ. ಸೊ ಬಂತಿಲ್ಲೀಗ. ಸೊ ಇವಾಗ ರೆಡಿಯಾಗಿರ್ಬೇಕು. ಓಕೆ, ಯಾರನ್ನ ಕೇಳ್ತೀವಿ ಮೊದಲು? ನಾನು ಕೇಳ? ನಾನು ಕೇಳ? ಓಕೆ, ಕೇಳಿ. ತಗೊಳ್ಳಿ, ನೀವು ಹೊಡೀರಿ. ನಿಮಗೆ ಕ್ವಶನ್ ಅಲ್ವಾ, ನಿಮಗೆ ಬೇಕಾಗಿರೋದಲ್ಲ. ಸೊ ಇವರಿಗೆ ಸೀಕ್ರೆಟ್ ಆದ ಕ್ವಶನ್ ಇಲ್ಲಿದೆ. ಅಯ್ಯಯ್ಯೋ. ಓಕೆ, ನಾನೇ ಓದ್ಬೇಕು, ನೀನು ಓದ್ಬೇಕಲ್ವಾ? ನೀವೇ ಓದಿ. ನೀನು ಓದು ಕ್ವಶನ್. ನಾನೇ ಓದ್ಲಾ? ಓಕೆ. ಏನಪ್ಪ ಬರ್ತಿದ್ದಾರೆ ಇವತ್ತು. 5 ಸೆಕೆಂಡಲ್ಲಿ ಹೇಳಬೇಕು. ಯಾವ ಇಸವಿಯಲ್ಲಿ ನನ್ನ SLC ಕಂಪ್ಲೀಟ್ ಆಯಿತು? 3, 2, 1. 1910, 2003, 2001. 2001 ಲಾಕ? ಲಾಕ? 2000 ಲಾಕ್. 2000 ಲಾಕ್. ನನ್ನ ಕ್ವಶನ್ ಏನು ಗೊತ್ತಾ? ನನ್ನ SLC ಕಂಪ್ಲೀಟ್ ಆಯಿತು. 2000ದಲ್ಲಿ ನಂದು SLC 2 ವರ್ಷದಲ್ಲಿ ಹೇಗೆ ಕಂಪ್ಲೀಟ್ ಆಗುತ್ತೆ? 2014ರಲ್ಲಿ. ಸೊ 1 ಪಾಯಿಂಟ್ ನಂಗೆ. ಈಗ ನಂಗೆ ಕೊಡಿ. ನಿಂಗೆ ಯಾವ ಕಲರ್ ಬೇಕು ಇದರಲ್ಲಿ? ಯಾವ್ದು ಆಗುತ್ತೆ? ಯಾವ್ದಾಗುತ್ತಾ ಹೇಳು. ಎಲ್ಲವೂ ಪೆಟ್ಟು ತಿನ್ನೋದೇ ಇರೋದೇ. ಒಂದು ಕಲರ್ ಹೇಳು. ಇದು ಕೊಡಿ, ಬ್ಲೂ. ತಗೊಳ್ಳು. ಅಯ್ಯೋ, ಎಂತ ಕ್ವಶನ್ ಇವ್ರದ್ದು. ನಂದು ಈಸಿ ಕ್ವಶನ್ ಕೊಡು ನಾನು ನನಗೆ. ನಮ್ಮ ಚಾನಲ್ನ ಫಸ್ಟ್ ನೇಮ್ ಏನು? ನಮ್ಮ ಈ ಚಾನಲ್ನ ಫಸ್ಟ್ ನೇಮ್ ಏನು ಇಟ್ಟಿದ್ದೆ? 5, 4, ತುಳುವ ಟ್ರಾವೆಲರ್. ಕರೆಕ್ಟ್. ನಮ್ಮ ಚಾನಲ್ ಮೊದಲ ಹೆಸರು ತುಳುವ ಟ್ರಾವೆಲರ್ ಆಗಿತ್ತು. ಓಕೆ, ಈಗ ಎರಡನೇ ಕ್ವಶನ್ ನನಗೆ. ಏನಪ್ಪ ಫೋನ್ ಹೇಳು ಕ್ವಶನ್. ಈಸಿ ಇದೆ, ಇನ್ನೂ ಈಸಿ ಇದೆ. ಅದು ಟಫ್ ಕ್ವಶನ್. ನನ್ನ ಫೇವ್ರೇಟ್ ನ್ಯಾಷನಲ್ ವೆಕೇಶನ್ ಪ್ಲೇಸ್ ಯಾವುದು? ಡ್ರೀಮ್ ವೆಕೇಶನ್. ನ್ಯಾಷನಲ್ ಅಂತ ಹೇಳಿದ್ರೆ ನ್ಯಾಷನಲ್. ಓಕೆ. ಡ್ರೀಮ್ ವೆಕೇಶನ್ ಅಂತ ಇದೆ ಅಲ್ವಾ, ಅದು ಯಾವುದು? ಹಿಮಾಚಲ. ಕರೆಕ್ಟಾ? ಮನಾಲಿ. ಆಕ್ಚುಲಿ ನನ್ನ ಡ್ರೀಮ್ ಮನಾಲಿ. ಓಕೆ. ಯಾವ ಕಲರ್ ಆಗ್ಬೋದು? ಯಾವ್ದಾದ್ರೂ ನಾನು ಪೆಟ್ಟೆ ತಿನ್ನೋದು. ಇದೇ ಆಗ್ಬೋದು. ಸೊ ನಿನ್ನ ಈಗ ಎರಡನೇ ಕ್ವಶನ್ ತುಂಬಾ ಈಸಿ. ನಾವು ಯಾವ ಇಯರ್ನಲ್ಲಿ ಫಸ್ಟ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು? ನಾವು ಯಾವ ಇಯರಲ್ಲಿ ಫಸ್ಟ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು? 2021. ಎಸ್, 2021 ಡಿಸೆಂಬರಲ್ಲಿ ನಾವು ಸ್ಟಾರ್ಟಿಂಗ್ ಮಾತಾಡೋಕ್ಕೆ ಶುರು ಮಾಡಿದ್ದು. ಎಷ್ಟು ಈಸಿ ಆನ್ಸರ್. ಅವಳದೆಲ್ಲ ಎಂತೆಲ್ಲ ಕ್ವಶನ್ ಮಾರೆ. ನಾನು ಓದಕ್ಕೆ. ಆಯ್ತು, ನೀನೇ ಓದು. ಈಗ ಇದ್ರಲ್ಲಿ ನಂಗೆ ನಂಗೇನಂತ ಮಾರೆ. ವಾಟ್ ಈಸ್ ಮೈ ಶೂ ನಂಬರ್? 5, 4, 3, 2, 1. 6. ನನ್ನ ಚಿಕ್ಕ ಮಗು, ಇಷ್ಟು ದೊಡ್ಡ ಕಾಲಿದೆ ನಂದು. 6 ಅಲ್ಲ, 7. ಇಲ್ಲ, ಲಾಕ್. ನೀವು ಸೋತ್ರಿ ಸಾಕು. ನೀನು ಲಾಕ್ ಮಾಡಿ ಕೇಳಿಲ್ಲ. ನೀನು ಲಾಕ್ ಮಾಡಿ ಕೇಳಿಲ್ಲ. ಲಾಕ್ ಮಾಡಿ. 8. ಲಾಕಾ? 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 ನನ್ನ ಶೂ ನಂಬರ್ ಬಂದ್ಬಿಟ್ಟು 41. 41 ಆದ್ರೆ 9. ನಾನು ಯುರೋಪಿಯನ್ ಸ್ಟ್ಯಾಂಡರ್ಡ್ ಹೇಳಿದ್ದು. ನೀನು ಕೇಳಬೇಕಿತ್ತು. 9 ಬರುತ್ತೆ. ಇಲ್ಲ, 9 ನಂದದು. ನಿಂದು 9 ಹೇಗೆ? ಅದು 8 ಬರುತ್ತೆ. ನಿಮ್ಗೆ 42 ಇಂಚಸ್ ಇದೆಯಾ? ಚಾನ್ಸೇ ಇಲ್ಲ. ನಿನ್ಗೆ ಗೊತ್ತಿಲ್ಲ. ತಗೊಂಡ್ಬಾ ಶೂ ಒಂದು. ಇಲ್ಲ, ಶೂ ಅಲ್ಲಿ 41 ಇದೆ. ಮತ್ತೆ 8.5. ಮತ್ತೆ ಎಂತ ಬಾಜಿ ಮಾರಿ ನನ್ನ ಹೆಂಡತಿ.
ಸೊ ನಂದು 8 ಸರಿ ಆಗಿದೆ. ಓಕೆ 8.5 ಆದ್ರೆ ಅದು 9 ಹೇಗೆ ಬರಬಾರ್ದು? 8.5 8 ನೀನು ನಿಂದೆ ಆಯ್ತಾ, ಇರ್ಲಿ ಬಿಡಿ, 1 ಪಾಯಿಂಟ್ ಅಲ್ಲ. ಬದುಕಿದೆ. ಓಕೆ, ಈಗ ನೋಡುವ, ನೀನು ಹೇಳುವ. ಸೊ ಇವಳ ಕೊನೆಯ ಕ್ವಶನ್ ಇದರಲ್ಲಿ ಇಳಿಸ್ಕೊಳ್ಳೇಬೇಕಪ್ಪ. ಯಸ್. ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ನಿನ್ಗೀಗ 1,00,000 ರೂಪೀಸ್ ಕೊಟ್ರೆ ಅದನ್ನು ನೀನು ನನಗೆ ಸ್ಪೆಂಡ್ ಮಾಡೋಕೆ ಏನ್ ಬೈ ಮಾಡ್ತಿ? ಅರ್ಥ ಆಗಿಲ್ಲ. ನಿನಗೀಗ 1,00,000 ರೂಪಾಯಿ ಕೊಟ್ರೆ ನೀನು ಅದನ್ನ ನನಗೆ ಸ್ಪೆಂಡ್ ಮಾಡಬೇಕು. ಸೊ ನನಗೋಸ್ಕರ ನೀನು ಏನನ್ನು ಬೈ, ನಂದು ಫೇವ್ರೇಟ್ ಏನನ್ನು ಬೈ ಮಾಡ್ತೀನಿ ನೀನು 1,00,000ದಲ್ಲಿ? ನಾನು ಆ 1,00,000 ಇರೋ ಕ್ರೆಡಿಟ್ ಕಾರ್ಡ್ ಅನ್ನೇ ನಿಮಗೆ ಕೊಟ್ಟಿರ್ತೀನಿ. ನೋ, ಇಲ್ವಾ? ನನಗೆ ಬೈ ಮಾಡಬೇಕು, ಕ್ರೆಡಿಟ್ ಕಾರ್ಡ್ ಅಲ್ಲ, ನನಗೆ ಬೈ ಮಾಡಬೇಕು. ಎಂತ ಬೈ ಮಾಡಿ ಕೊಡ್ತೀನಿ? ನನಗೆ ನಂದು ಫೇವ್ರೇಟ್ ಅದು, ಅದನ್ನ ನನಗೆ ಬೈ ಮಾಡಿ 1,00,000 ರೂಪಾಯಿ ಇದ್ದು ನಿಮ್ಗೆ ಫೇವರೇಟಾ? ಸೊ 5 ಲ್ಯಾಪ್ಟಾಪ್. 4 ಲ್ಯಾಪ್ಟಾಪ್ ಇಲ್ಲ ಅಂತ ಹೇಳಿಲ್ಲ. 3 ಕ್ಯಾಮರಾ ಅಥವಾ ಲ್ಯಾಪ್ಟಾಪ್? 2 ಕ್ಯಾಮರಾ ಅಥವಾ ಲ್ಯಾಪ್ಟಾಪ್? 1. ನಿಂದು ಕ್ಯಾಮರಾಸ್ 1,00,000ದಲ್ಲಿ ಸಿಗಲ್ಲ, ನನ್ನ ಫೇವ್ರೇಟ್ ಲ್ಯಾಪ್ಟಾಪ್ಸ್ 1,00,000ದಲ್ಲಿ ಸಿಗಲ್ಲ. ಸೊ ನಿನ್ನ ಆನ್ಸರ್ ಡಮ್ಮ. ಮತ್ತೆಂತ ಆನ್ಸರ್? ಮತ್ತೆಂತ ಆನ್ಸರ್? ಮತ್ತೆಂತ ಆನ್ಸರ? ಆನ್ಸರ್ ಏನು ಗೊತ್ತಾ? 1,00,000 ರೂಪಾಯಿದ್ದು ನನಗೆ ನೀನು ಟ್ರಾವೆಲ್ ವೆಕೇಶನ್ ಇದ್ದು ಟಿಕೆಟ್ ಬೈ ಮಾಡಿ ಕೊಡ್ತಿ 1,00,000ದ್ದು. ಅದಕ್ಕೆ ನಾನು ಹೇಳಿದಲ್ಲ ಕ್ರೆಡಿಟ್ ಕಾರ್ಡೇ ಕೊಡ್ತೀನಿ ಅಂತ, ಅದರಲ್ಲಿ ಮಾಡ್ಬೋದಲ್ವಾ? ಅದು ಇಲ್ಲ, ನಾನು ಕರೆಕ್ಟ್ ಆಗಿ ಹೇಳಿದ್ದೇನೆ, ಕ್ರೆಡಿಟ್ ಕಾರ್ಡ್ ಕೊಟ್ಟು ಅಲ್ಲ ಆಯ್ತು. ಅದು ನಿಮ್ಮ ಆನ್ಸರ್ ಅಲ್ಲಿ ಹಾಗೆ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿದೆ. ನಿಂಗೆ ಬೈ ಮಾಡಿ ಕೊಡ್ಬೇಕು, ಕ್ರೆಡಿಟ್ ಕಾರ್ಡ್ ಕೊಡೋದಲ್ಲ. ಬೈ ಮಾಡಿ ಕೊಡೋದು ಅದು ನಿಂಗೆ ಟ್ರಾವೆಲ್ ನಿಂಗೆ ಎಷ್ಟು ನಿಂಗೆ ಗೊತ್ತು, ನಂಗೆ ಟ್ರಾವೆಲ್ ಎಷ್ಟು ಅಂತ ಹೇಳಿ. ಸೊ ನೀನು ಅದನ್ನ ಬೈ ಮಾಡಿ ಕೊಡ್ಬೇಕು ನಿಂಗೆ. ಅದು ಇಲ್ಲ, ನಾನು ಹತ್ರ ಬಂದಿದ್ದೀನಿ. ಸೊ ನಂಗೆ 0.5 ಆದ್ರೆ ಸಿಗ್ಲೇಬೇಕು. ಸೊ ಇಲ್ಲಿಗೆ ಒಂದು ಸೊ ಸಮಬಲ ಆಯ್ತು. ಇಲ್ಲಿ ಸಹ ಪನಿಷ್ಮೆಂಟ್ ಇಲ್ಲ. ಇಲ್ಲ 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 ಜೀವ, ನೀವು ಹೇಗೆ ಅದ್ರಲ್ಲಿ ವಿನ್ ಆದ್ರಿ? ಅದಿಲ್ಲ, ನಾನು ಹೇಳ್ದೆ ತಾನೆ. ಎಂತ ಕ್ರೆಡಿಟ್ ಕಾರ್ಡ? ಕ್ರೆಡಿಟ್ ಕಾರ್ಡ್ ಎಂತ ಕ್ರೆಡಿಟ್ ಕಾರ್ಡ್? ಜೀವ ಇದು 0.5 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು 0.5? ಅದು ಈಟ್ ಅಂತ ಹೇಳಿದ ಅಲ್ಲೇ ಮುಗೀತು. ನೀನು ಕೊಟ್ಟಿಟ್ಟು ಅಂತ ನೀನು ಹಾಗೆ ಹೇಳಿದ್ದೆ. ಅಲ್ಲ ಅದ್ರಲ್ಲ ಇದ್ರಲ್ಲಿ ನಂಗೆ 0.5 ಸಿಗ್ಲೇಬೇಕು. ಕ್ರೆಡಿಟ್ ಕಾರ್ಡ್ ಆನ್ಸರ್ ಇಲ್ಲ, ಅದು ಬೈ ಮಾಡಿ ಕೊಡೋದು, ಕ್ರೆಡಿಟ್ ಕಾರ್ಡ್ ಅಲ್ಲ. ಸೊ 0.5 ಅಲ್ಲಿ ನಾನು ವಿನ್ ಆಗಿದ್ದೀನಿ. ಕ್ರೆಡಿಟ್ ಕಾರ್ಡ್ ಇಲ್ಲ, ಕ್ರೆಡಿಟ್ ಕಾರ್ಡ್ ಆನ್ಸರ್ ಇಲ್ಲ. ಕೈ ನೋವಿದೆ, ಕೈ ನೋವು. ಸೊ ನಮ್ಮ ಮೇಕಪ್ ಆಯ್ತಾ? ನಮ್ಮ ಈ ಚಾಲೆಂಜ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಕೊಡಲು ಮರೆಯದಿರಿ. ಹಾಗೇನೆ ಇನ್ನಷ್ಟು ವಿಡಿಯೋ ಬರ್ಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್